ಸೈಡ್ ಎಷ್ಟು ಮಕ್ಕಳು ಬರ್ತೀವಿ ಇಲ್ಲಿ ನೋಡಿ ಪಂಚರಂಗಿ ಫಿಲ್ಮ್ಸಿನ ಅಮರ್ಥ ಸಿನಿಮಾದ ಇಂದು ಶುಭ ಮುಹೂರ್ತ ಶಶಿತ್ರು ಭಗವತಿ ಕ್ಷೇತ್ರದಲ್ಲಿ ನಡೆಯಿತು. ಚಿತ್ರತಂಡಕ್ಕೆ, ನಿರ್ದೇಶಕರಿಗೆ, ನಿರ್ಮಾಪಕರೆಲ್ಲರಿಗೂ ಶುಭಾಶಯಗಳು. ಮೊದಲನೇದಾಗಿ ಮಹಾಗಣಪತಿ ದೇವರನ್ನ ಸ್ಮರಿಸ್ತಾ ಈ ಕ್ಷೇತ್ರದ ತಾಯಿಯಾದ ಭಗವತಿಯನ್ನು ಸ್ಮರಿಸುತ್ತಾ ಹಾಗೂ ನಾವು ತುಳುನಾಡಿನ ಜನ ನಂಬುವಂತ ನಮ್ಮ ಮನೆಯ ದೈವ ದೇವರುಗಳನ್ನು ನಂಬುತ್ತಾ ಅವರೆಲ್ಲರ ಅಪ್ಪಣೆಯನ್ನು ಪಡೆದುಕೊಂಡು ಈಗ ಎರಡು ಮಾತು ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ವೇದಿಕೆಯಲ್ಲಿರುವ ಗಣ್ಯರನ್ನು ಸ್ವಾಗತ ಮಾಡ್ತಿದ್ದೇನೆ. ಕನ್ಯಾನ ಸದಾಶಿವ ಶೆಟ್ಟಿ ಇವರು ನಮ್ಮ ಸಂಸ್ಥೆಗೆ ಪಂಚರಂಗಿ ಫಿಲ್ಮ್ಸ್ ಈ ಸಂಸ್ಥೆಗೆ ಒಂದು ಒತ್ತಾಸೆಯಾಗಿ ನಿಂತು ನಿರ್ಮಾಣದ ಹೊಣೆಯನ್ನು ನನ್ನ ಜೊತೆ ಹಂಚಿಕೊಂಡು ಹೊಂದಿದ್ದಾರೆ. ಹಾಗೆ ಅವರನ್ನ ನಾನು ಹೃತ್ಪೂರ್ವಕವಾಗಿ ಈ ಮುಖೇನ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ನಿರ್ದೇಶಕರಾದ ವಿನಯ್ ಪ್ರೀತಮ್ ಇವರು ನಮ್ಮವರೇ, ನಮ್ಮ ತುಳುನಾಡಿನವರು. ಇವರನ್ನು ನಾನು ಹೃದಯ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕನ್ನಡ ತುಳು ಚಲನಚಿತ್ರದಲ್ಲಿ ನಟರಾಗಿ, ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ವಿಶೇಷವಾಗಿ ನಮ್ಗೆಲ್ಲರಿಗೂ ಮಾರ್ಗದರ್ಶಕರಾಗಿ ನಮ್ಮ ಜೊತೆ ಇದ್ದಾರೆ ಶ್ವೇತಾ ಶೆಟ್ಟಿ ಅವರು. ಇವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ತುಳುನಾಡು ಅಂದಾಗ ತುಳುನಾಡಿನಲ್ಲಿ ಒಂದು ವಿಶೇಷ ಹೆಸರು ಈಗ ಪ್ರಚಲಿತವಾಗಿದೆ, ತಮ್ಮಣ್ಣ ಶೆಟ್ರು. ಆ ತಮ್ಮಣ್ಣ ಶೆಟ್ರು ನನಗೆ ತಮ್ಮ, ಹಾಗಾಗಿ ನಾನು ಅವ್ರನ್ನ ಇನ್ನೂ ಪ್ರೀತಿಯಿಂದ ತಮ್ಮಣ್ಣ ಅಂತ ಕರಿತೀನಿ. ತಮ್ಮಣ್ಣ ಶೆಟ್ರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಸಿನಿಮಾ ನಾನೊಬ್ಬ ಕಲಾವಿದನಾಗಿ ಒಂದು 22 ವರ್ಷದಿಂದ ರಂಗದಲ್ಲಿ ದುಡಿತಾ ಇದ್ದೇನೆ. ನನಗೆ ಏನಾದರೂ ನನ್ನ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆ, ಏನಾದರೂ ಒಂದು ಮಹತ್ವದ ವಿಚಾರ ಮಾಡಬೇಕು ಅನ್ನೋ ಒಂದು ವಿಚಾರ ಇತ್ತು. ಆ ವಿಚಾರದಲ್ಲಿ ನಾನು ಮುಂದುವರಿಬೇಕಾದ್ರೆ ಚಿತ್ರ ನಿರ್ಮಾಣಕ್ಕೆ ತೊಡಗಿಸಿಕೊಂಡಿದ್ದೆ. ಅಂತ ಸಂದರ್ಭದಲ್ಲಿ ಕನ್ಯಾನ ಸದಾಶಿವ ಶೆಟ್ಟಿಯವರು ನನ್ನ ಜೊತೆಗೂಡಿದ್ದಾರೆ. ಇವರು ನನ್ನ ಸಂಬಂಧಿ. ಅದಕ್ಕಿಂತಲೂ ಮಿಗಿಲಾಗಿ ಹೇಳಬೇಕಂದ್ರೆ ನನ್ನ ಹೃದಯದ ಬಂಧುವರು. ಅವರನ್ನ ನಾನು ನಮ್ಮ ಚಿತ್ರಕ್ಕೆ ಪಡೆದಿದ್ದು ನನ್ನ ಪುಣ್ಯ ಅಂತ ಅನ್ಕೊಳ್ತೇನೆ. ಈ ಸಿನಿಮಾ ಯಾವುದೇ ಕಾರಣಕ್ಕೂ ಪ್ರೊಡಕ್ಷನ್ ದೃಷ್ಟಿಯಿಂದ ಕಮ್ಮಿ ಆಗಲ್ಲ ಅಂತ ನನ್ನ ಭಾವನೆ. ಹಾಗೆ ನನ್ನ ತಂಡ, ನಾನು ವಿಶೇಷವಾಗಿ ಈಗ ಹೇಳಬೇಕಾದ ನನ್ನ ತಂಡ, ನಾವು ಏನ್ ತಂಡ ಮಾಡಿಕೊಂಡಿದ್ವಿ ಆ ತಂಡದ ಮೇಲೆ ನನಗೆ ಪೂರ್ಣ ಪ್ರಮಾಣದ ವಿಶ್ವಾಸ ಇದೆ. ಎಲ್ಲರೂ ಈ ಸಿನಿಮಾನ ಯಶಸ್ಸಿನ ರೀತಿಯಲ್ಲಿ ಮುಗಿಸ್ತಾರೆ, ಅದು ಒಳ್ಳೆ ರೀತಿಯಲ್ಲಿ ಪ್ರಚಲಿತ ಆಗ್ಬೋದು ಅನ್ನುವಂಥದ್ದು ನನ್ನ ಒಂದು ಭಾವನೆ. ಈಗ ನಾವು ಸಾಂಕೇತಿಕವಾಗಿ ಈ ಚಿಕ್ಕ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಉದ್ಯಮ ಬಂಡ ಒಂಜಿ ಉದ್ಯಮ ಆಕ್ಚುಲಿ ಅಂಚಿನ ಒಂಜಿ ಹೊಸ ರೀತಿದ ಒಂಜಿ
ಇನ್ನಿತ ದಿನಟ್ಟು ಒಂಜಿ ಹೊಸ ಟೀಮ್ ಈ ಟೀಮ್ ಬತ್ತದ ಒಂಜಿ ಸಿನಿಮಾ ಮಾಡ್ಕೊಂಡು ಈ ಉತ್ತಮಗು ಬರಡು ಪಂಡದ ನಿರ್ಮಾಪಕರನ್ನ ಬೈದೇರು ಶುರುಕಾತದ ಅಡ್ಡ ನಿರ್ಮಾಪಕರೆಲ್ಲ ಏನು ಆಲ್ ದ ಬೆಸ್ಟ್ ಬಂದರು ಬಂಡ ಅವು ನಿರ್ಮಾಪಕರು ಅನ್ನದಾತರು ನನ್ನದು ಡಾಕ್ಟರ್ ರಾಜ್ಕುಮಾರ್ ಬಂದಿರ್ತಾರೆ ಅಂಚನೆ ನಿರ್ಮಾಪಕರು ಸರಿ ಇತ್ತಿಂದ ಮಾತ್ರ ಕೆಲಸದಕ್ಕೆಲ್ಲ ಸರಿಯಾದ ಸಂಬಳ ತಿಳ್ಕೊಂಡು ಓಕೆ ಎಡ್ಡೆ ಬೇಲಲ್ಲ ಹಾಕೊಂಡು ಅಂಚನೆ ಹೇಳ್ತಾರೆ ಫಸ್ಟ್ ನಿರ್ಮಾಪಕರಿಗೆ ಎಡ್ಡೆ ಅವಡೊಂದು ಬೇರೆ ನಟ್ಟನ್ನು ಮಕ್ಕೊಂಜಿ ವಿಚಾರ ಬಂದ ಈ ಸಿನಿಮಾದ ಬಗ್ಗೆ ಎಂತ ಆಸಕ್ತಿಯನ್ನು ಬಂದ ಒಂಜಿ ಗುರು ಹೆಗ್ಡೇರು ಬುಕ್ಕ ನೆಟ್ಟು ಕೆಲಸ ಮಾಡ್ತಾ ಮಾತ್ರ ತಂತ್ರಜ್ಞರು ನಮಕ್ ಬಾರಿ ಆತ್ಮೀಯರು ಕಲಾವಿದರ್ಲ ಅಂಚನೆ ಬಾರಿ ಆತ್ಮೀಯರು ಒಂಜಿ ಸಿನಿಮಾ ಮಾಂತರೂಪಿ ಬಣ್ಣಗೆ ಆಯ್ತ ಪಿರೌಡು ಸುಮಾರು ಕೆಲಸ ಉಂಟು ಒಂದು 3-4 ತಿಂಗಳು ಬಂಗ ಬರೋದಿತ್ತು ಮಾಡ್ತಿರ್ಲ ಸೊ ಆಯ್ತ ಮಧ್ಯ ಮಧ್ಯಕ್ಕೆ ಹೋತು ನಮಕ್ಕೆ ಹೆಂಚಿನ ತೂರುಂಡ ಆ ಕೆಲಸ ಒಂಜಿ ಆತ್ಮೀಯ ಗುರು ಹೆಗ್ಡೇರಿಗೆ ಏನು ಆಯ್ತ ಒಂಜಿ ಟಿಪ್ಸ್ ಕೋರ್ಸ್ನ ಅವಾರ್ಡ್ ಅನ್ನ ಆತ್ಮೀಯತೆ ಏನು ಮಾಡ್ತಿದೆ ಇದು ಅಮರ್ಥ ನಂತರ ಸಿನಿಮಾ ಒಂದು ಕನ್ನಡ ಚಿತ್ರರಂಗದ ಸಮರ್ಥವಾದ ಒಂದು ಸಿನಿಮಾ ಅವಾರ್ಡ್ ಮಾಡ್ಕೊಂಡು ಒಂದು ಉದ್ದೇಶ ಅವಳ ತುಳುನಾಡು ಬಟ್ಲೆ ಜಾಸ್ತಿ ಜನ ನೆಟ್ಟು ಬೇಲೆ ಮಾಡ್ಕೊಂಡಿದ್ದಾರೆ ತುಳುನಾಡು ಬುಕ್ಕ ಬೆಂಗಳೂರು ಬಟ್ಲೆ ಬೇಟೆಗಾಲತ್ತೆ ಚಿತ್ರೋದ್ಯಮ ಒಂಜೆ ಅವು ಅಂಡ್ ನಮ್ಮ ಒಂದು ನಿಯತ್ತು ನಮ್ಮ ಊರು ಬಟ್ಲಿನ ನಿಯತ್ತು ಮಾತಾ ದೇಶ ವಿದೇಶದ ಗೊತ್ತಾವಾಡು ಪಂಡ ಒಂದು ಸಮರ್ಥವಾದ ಮಕ್ಕಳಿಗೆ ಸಮಯ ಕೊಡ್ತೀರ ಕೆಲಸ ಮಾಡ್ತೀರಂದ್ರೆ ಈ ಸಿನಿಮಾ ಒಂಜಿ ಅದ್ಭುತವಾದ ಸಿನಿಮಾ ಆವೋಡು ಬಂದ್ಬಿಟ್ಟು ಒಂಜಿ ಉದ್ದೇಶ ಇತ್ತು ಒಳ್ಳೆ ಕೆಲಸ ಮಾಡ್ಬಿಡೋದಂದ್ರೆ ಉದ್ದೇಶ ಸರಿಬೋಡಲು ಕಲ್ತಾನೆ ಆ ಉದ್ದೇಶ ಸರಿ ಇತ್ತು ಹೇಳ್ತಾರ ಅಲ್ಪ ಖಂಡಿತವಾಗ್ಲ ಇಕೊಂಜಿ ಸಕ್ಸಸ್ ಬಂತು ಖಂಡಿತ ತಿಳ್ಕೊಂಡು ಸಿನಿಮಾ ಅಂತ ನಾವು ಇನಿ ಖಾಲಿ ಬಜ್ಜಿ ಒಂದು ಕರ್ನಾಟಕಕ್ಕೆ ಸೀಮಿತ ಆಯ್ತು ಇಂಡಿಯಾಗೆ ಸೀಮಿತ ಆಯ್ತು ಅಕ್ರಾಸ್ ದ ಕಂಟ್ರಿ ಇನ್ನು ಕಂಟೆಂಟ್ ಎಡ್ಡೆ ಇತ್ತು ನಂಡ ಪ್ರಪಂಚದಾದ್ಯಂತ ಈ ಸಿನಿಮಾನು ತೂಪು ನಕ್ಲು ಇಲ್ಲೇರು ಅಂಚೆನ್ ಹೇಳಿದಾಗ ತಮ್ಮಣ್ಣೀರು ನಮ್ಗೆ ಬಾರಿ ದೋಸ್ತ ನೋಡಿದೆ ಬುಕ್ಕ ಎನ್ನ ಬಾರಿ ಕ್ಲೋಸ್ ಫ್ರೆಂಡ್ಸ್ ನಿಕ್ಲು ಪೂರ ಬೈದೇರು ಮಾಧವಣ್ಣೆ ಪೂರ ಒಂದು ಅಕ್ಲು ಮಾತ್ರ ಸಿನಿಮಾ ನಿರ್ಮಾಪಕರಾತಿತ್ತು ನಕ್ಲು ಅಂಚೆನ್ ಹೇಳ್ತಾರೆ ಮಾತರೆಗ್ಲ ಒಂಜಿ ಆಸಕ್ತಿ ಆಯ್ನಂಚಿನ ಒಂಜಿ ವಿಚಾರ ಇತ್ತಿನಂಚಿನ ಒಂಜಿ ಉದ್ಯಮ ಒಂದು ಈ ಉದ್ಯಮ ಇನ್ನಿತ್ತೆ ಒಂಜಿ ಸ್ಕ್ರಿಪ್ಟ್ ಪೂಜೆ ಹಿಡಿದು ಸರಿ ಸುಮಾರು 40-50 ದಿನ ಸುಮಾರು ಜನಕ್ಕೆ ನುಪ್ಪು ಕೊರ್ಪುನಂಚಿನ ಕೆಲಸ ಆ ನುಪ್ಪು ತಿಂದಿನ ಕೆಲಸಕ್ಕೆ ಸರಿಯಾದ ಒಂದು ಶ್ರಮನು ಕೊರ್ಲೆ ಆಸಕ್ತಿನೂ ಕೊರ್ಲೆ ಪ್ರೀತಿ ಕೊರ್ಲೆ ಮೌಕ್ಯ ಕೊರ್ಲೆ ಎಡ್ಡೆ ಸಿನಿಮಾರ ನಿರ್ಮಾಪಕರಿಗೆ ನಿಖಿಲ್ ಮಾತ್ರ ತಂತ್ರಜ್ಞರೆಲ್ಲ ಕಲಾವಿದರೆಲ್ಲ ಸಾಥ್ ಕೊಡ್ಲೆ ಈ ಒಂದು ಕಂಪನಿ ದಾದ ಒಂದು ಪಂಚರಂಗಿ ಫಿಲಿಮ್ಸ್ ಒಂಜಿ ಸಿನಿಮಾ ಡಾಕ್ಟರ್ 100 ಸಿನಿಮಾ ಆಡು 100 ಸಿನಿಮಾ ಅಂಡ ಮಾತ್ರ ಬೆಲೆ ತಿಕ್ಕು ನೈಟ್ ಬುಕ್ ಇಂಕಲ್ ಒಂದು ಬೆಲೆ ತಿಕ್ಕು ಅಂತ ಒಂದು ಎನ್ನುದ ಅಂಚ ಆವಡು ಬಂದದ್ದು ಏನು ಈ ಸಂದರ್ಭಕ್ಕೆ ಅಂತ ಈ ವರ್ಷದ ಶಬ್ದಕ್ಕೆ ಪ್ರಕೃತಿದ ಶಬ್ದಕ್ಕೆ ಎನ್ನ ಶಬ್ದದ ಏನಿಜ್ಜಿ ಬಾರಿ ಖುಷಿ ಅಂಡ್ ದಯಪಂಡ ಇನಿತ ಈ ದಿನ ಒಂಜಿ ನೇಚರ್ ಪ್ರಕೃತಿದ ಮಧ್ಯಡಿತ್ತಿನಂಚಿನ ಒಂದು ದೇವಸ್ಥಾನದ ನಮ್ಮ ಪೂಜೆ ಮಾಡ್ತದೆ ಅವು ಬಾರಿ ವಿಶೇಷವಾದ ಒಂದು ದೇವಸ್ಥಾನದ ಎನ್ನ ಮನಸ್ಸಿಗೆ ಎನ್ನುಂಡು ಮಾತಾಡಿಕ್ಕಿಡ್ಲ ಕಾಂಕ್ರೀಟ್ ಪಾಡ್ತು ನಡಪಿನ ಜಾಗಡಿತ್ತು ಪೊಯ್ಯೆ ಉಂಡು ಔಟ್ ಬಾರಿ ಖುಷಿ ಅಂಡ್ ಅಂಚೆ ಒಂದು ಸುತ್ತಲ ಬಾಡಿ ದೇವಸ್ಥಾನಕ್ಕೆ ಬುಕ್ಕ ಮಾತಾಡಿಗ್ಲ ಎಡ್ಡಾವಾಡು ಈ ಒಂದು ಕಾರ್ಯ ಇನ್ನು ಹೆಂಚಿನ ಮಂತಲ್ಲಿರು ಈ ಕಾರ್ಯ ಒಮ್ಮೆ ನಿರ್ವಿಘ್ನ ಅವಂದೆ ಬಾರಿ ಶೋಕ ಪೊರ್ಲುಡೆ ನಡೆತದೆ ಒಂದು ಎಡ್ಡೆ ಸಿನಿಮಾ ಆತು ತೆರೆಕ್ಕೆ ಬರಡಲಿಕ್ಕೆ ಅನ್ನುವಂತೆ ಆ ದೈವ ದೇವರೆಲ್ಲ ಈ ಭಗವತಿ ದೇವರೆಲ್ಲ ಗಣಪತಿನ ನಟ್ಟೊಂದು ಎನ್ನ 2 ಪಾತ್ರ ಮುಗಿದ್ರೆ ನಮಸ್ಕಾರ ಮಾಧ್ಯಮದ ಪೂರ ಬೈದರು ನಿಕ್ಲೆಗೆ ಆತು ನಿಕ್ಲೆಗೆ ಪೂರ ಎನ್ನ ಒಂದು ಉಡಲ್ ಜಿಂಜಿನ ಸೊಲ್ಮೇಲು ಥ್ಯಾಂಕ್ ಯು ವೆರಿ ಮಚ್ 2 ನಿರ್ಮಾಪಕರನ್ನ ಆರಾಧ್ಯ ದೈವಲು ಕುಟುಂಬ ದೈವಲು ಮಾತ ಮನಸ್ಸು ಸ್ಮರಿತೊಂದು ಇನಿ ಶಶಿತ್ಲು ಭಗವತಿ ಕ್ಷೇತ್ರಗಳು ಬಾರಿ ಪೊರ್ಲದೊಂದು ಕಾರ್ಯಕ್ರಮ ಅನಾವರಣ ಅಂದು ಬಹುಶಃ ತುಳುನಾಡಿಗೆ ನೀಕು ದುಂಬುಲ ಸಿನಿಮಾ ರಂಗಕ್ಕೂ ಅತನ್ನ ಬೇತೆ ನಾಟಕ ರಂಗಕ್ಕೂ ತುಳುನಾಡದ ಈ ಮಣ್ಣದ ದೈವಲು ಪ್ರತಿ ಒರಿಯನ್ಲ ಬೆರಿಪಟ್ಟದ ಮಾಲಬಾರದ ಕಡಪ್ರದಾನೆ ವಿನ ಏರೆಗಳ ಒಂದು ನಿರಾಶವಂತನ ಇತಿಹಾಸನ ಇಜ್ಜಿಗೆ ದಯಪಂಡ ತುಳುನಾಡು ನಮ್ಮ ಬಾರಿ ಪಿರಾವು ಪೋಡಲ್ಲ ನಂಗೆ ಎಂಚಿನ ತೂಪ ಅಂದ್ಕಂಡ ಇನಿ ಎಂಚಿನ ಒಂದು ರೀಲ್ ಒಂದು ಕೊಡ್ತಾರ ಐನ್ಲ 2 ಲಕ್ಷ ಮನಮೋಹನ್ ಶೆಟ್ಟಿ ಕೊಡ್ತಾನೆ ಈಗ ಇನಿ ಫೈಟರ್ ಶೆಟ್ಟಿ ಏರಿಂದ ಕೇಂಡಲ್ಲ ತುಳುನಾಡದ ಆ ಕಾಲೋಡು ಇನ್ನಿಗಳ ಜೀವನ ತಪ್ಪುದಾರೆ ಇನಿ ನಂಗೆ ಇದು ಭಾರತದ ಎನ್ಮ ಹೀರೋನಕ್ಲೇನು ಒಂಜಿ ವಿಲನ್ ಕೊಡ್ತಿತ್ತನ ಪ್ರಕಾಶ್ ರೈ ನಮ್ಮ ತುಳುನಾಡಿಗೆ ಇನಿ ಅಂಚಿನ ಬೇತೆ ಇನಿ ಮಾತ ಅವಿಭಾಜ್ಯ ಉಪೇಂದ್ರ ಬತ್ತನ ಇನಿ ಇತ್ತದ ರಕ್ಷಿ ಶೆಟ್ಟಿ ರಿಷಬ್ ಶೆಟ್ಟಿ ಹತ್ತನ ರಾಜ್ ಶೆಟ್ಟಿ ಅಂಚನೆ ಮಾತಿರಲ್ಲ ಒಂಜೇನು ಮಾತೆಲ್ಲ ಈ ಮಣ್ಣು ತುಳುನಾಡದ ಮಣ್ಣೆ ನಾಳೆ ಬಾರದೆ ಒಂಜಿ ಅಂತಾರಾಷ್ಟ್ರೀಯ ಪ್ರತಿಭೆಲಾದ ಕಡಪಡ ಕೊಡ್ತಾನೆ ಅಂಚಿನ ಮಣ್ಣಿ ಬಹುಶಃ ಇನಿ ಗುರು ಹೆಗ್ಡೇರಿ ಒಂಜಿ ಪಂಚರಂಗಿ ಸಂಸ್ಥೆದ ಅಡಿಟ್ಟು ಅಮರ್ಥ ಬಂದ್ಕೊಂಡ ಒಂದು ಸಿನಿಮಾ ಒಂದಕ್ಕೆ ಕೈ ಜೋಡಿಸದಿರಿ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಬಹುಶಃ ಗುರು ಹೆಗ್ಗಟ್ಟಿ ಇನಿ
ರಂಗಭೂಮಿಡು ಐದು ಬುಕ್ಕ ಸಿನಿಮಾ ರಂಗೋಡು ಇನಿ ಕೋಡೆ ಮುಟ್ಟಲಾರು ಬಣ್ಣ ದೆತ್ತದೇ ಇಡೆಗೆ ಬತ್ತನಾರು ಕೋಡೆ ಬೈಯಾಗ್ಲ ಶೂಟಿಂಗ್ ಇಡದೆ ಯಾರು ಇಡೆ ಬತ್ತನಾರಿ ಅಪಗಂದಂಡ ಇನ್ನಿಲೊಂದು ಪ್ರಚಲಿತ ಉಡುಪುನಂಚಿನ ಒಂಜಿ ಜನಕಲ್ನ ಮನಸ್ಸು ಬುಕ್ಕ ಭಾವನೆ ದೊಲೆ ಕುಳ್ಳದನಂಚಿನ ಆಜಿ ಕೋಟಿ ಜನಕಲ್ನ ಭಾವನೆ ಗೆಲ್ತನಂಚಿನ ಒಂಜಿ ಅದ್ಭುತ ನಟೆ ಗುರು ಹೆಗ್ಗಟ್ರಿ ಇನಿ ಬಹುಶಃ ಆರಿನಿ ನಿರ್ಮಾಪಕರಾರೆ ಪಾಪನಂಚಿನ ಈ ಸಿನಿಮಾ ಇನಿ ಬಹುಶಃ ಮಲ್ಲ ಮಟ್ಟಡು ತುಳುನಾಡು ನಮ್ಮ ದೈವಲರೇನೆ ಒಂಜಿ ರಾಷ್ಟ್ರೀಯ ಮಟ್ಟಡು ಗೆಲ್ಪದು ಈ ಸಿನಿಮಾ ಅನೇಕ ಎಂಚಂಜಿನ ಇತಿಹಾಸ ಪರಿಸ್ಥಿತಿಯಿಂದ ಇತಿಹಾಸಕ್ಕೂ ಸಮಾಪನ ರೀತಿಯಲ್ಲಿ ನಮ್ಮ ಅಮರ್ಥ ಸಿನಿಮಾ ಉಂಟಾಡಂದ್ರೆ ಐಕಿನಿ ಕೈ ಜೋಡಿಸದ ನಂಕಿನಿ ಗೊತ್ತು ಪೂಲೂರು ಕನ್ಯಾನ ಸದಾಶಿವ ಕ್ಷೇತ್ರ ಪಂಪುನ ಇನಿ ದಾದಾತನಿಗೆ ಶೈಕ್ಷಣಿಕ ಕ್ಷೇತ್ರಡು ಧಾರ್ಮಿಕ ಕ್ಷೇತ್ರಡು ಸಾಮಾಜಿಕ ಕ್ಷೇತ್ರಡು ಅನೇಕ ಜನಕ್ಕುಲ್ಲ ಕನ್ನಡಸು ಒಂಜಿ ಬೇಲೆ ಅರೆ ದಾವೊಂದು ನಮ್ಮ ಇನ್ನು ಕೇಳೊಂದಿಲ್ಲ ಒಂಜಿ ಪ್ರತಿಫಲ ಅಪೇಕ್ಷೆ ಜನಕ್ಕಳಿಗೆ ಒಂಜಿ ಸಹಕಾರ ಕೊರ್ಪುನಂಚಿನ ಜನಕ್ಕಳಿಗೆ ಒಂಜಿ ಇನ್ನು ಕೊರ್ಪುನಂಚಿನ ಇನಿ ಮಾತೇರಿ ಕೇಂಡಲ ಕನ್ಯಾನ ಸದಸ್ಯ ನಡಕೇಂಡ ದಾದಾನ ಲಾವ ವಿದ್ಯಾಭ್ಯಾಸಗೂ ಕೊರನಾರಿನಿ ಆರು ಮಾತ ರಂಗೋಡ್ಲ ಉದ್ಯಮ ರಂಗೋಡಿತ್ತದೆ ಸಿನಿಮಾ ರಂಗೋಡಿನಿ ಗುರು ಹೆಗ್ಡೆರ್ನೊಟ್ಟಿಗೆ ಕೈ ಬರ್ತದೇರಿ ಬಹುಶಃ ಈ ತಂಡ ಒಂಜಿ ಗೆಲ್ತದೆ ಮಲ್ಲ ರೀತಿ ಗೆಲ್ತನ ಅನೇಕ ಜನಕ್ಕಳನ್ನ ಇಲ್ಲಾಗ ಒಂಜಿ ನುಪ್ಪುದ ಬಟ್ಟಾಲ್ ತಿಕ್ಕೊಂಡಂಕಿನಿ ಆ ನುಪ್ಪುದ ಬಟ್ಟಾಲಿನಿ ತಂತ್ರಜ್ಞಾನರಿಗೆ ಕಲಾವಿದರಿಗೆ ನೆಟ್ಟಿತ್ತಿನ ಭಾಗ್ಯಾಪನಂಚಿನ ಮಾತೆರೆಗಳ ಈ ಅಮರ್ಥ ಸಿನಿಮಾ ಉಂಡತೆ ಒಂಜಿ ಮಲ್ಲ ರೀತಿ ಆ ದೈವಲು ಒಂಜಿ ಗೆಲ್ಪದಿನಿ ಮಾತ ಕಂಟಿಲ ಜನಕ್ಕುಲ್ಲ ಜಗತ್ತೇ ಒಂಜಿ ಮೆಚ್ಚಿಗೆ ಪಡೆಯನ ಮಾತೆರೆಗಳು ಒಂಜಿ ಅನ್ನದ ತಟ್ಟೆ ತಿಕ್ಕೊಂಡು ಬಂದು ನಾವು ಸತ್ಯ ಐದಾದ ಬಹುಶಃ ಇನಿ ಒಂಜಿ ಪಾಲೆಡಿ ಜೆಪ್ಪಿನ ಪುರುಬಾಲೆ ಐನು ಪೇರ ನೀರ ಕೊಡ್ದು ಕಾಪಾಡು ಬರ್ಲಕ್ಕೆ ಇನಿ ನಮ್ಮ ಮಾತ ಸೇರ್ದಾಯಿನಿ ಇನ್ನಿರ್ದು ಬುಕ್ಕ ನನಾಪುನಂಚಿನ ಮಾತ ರೀತಿಗ್ಲ ಇಡೀ ಒಂಜಿ ಚಿತ್ರ ಮೂಡುದು ಬರ್ಪುನಲ್ಪ ಮಾತ ರೀತಿಗ್ಲ ದೇವರ ನಂಗೆ ಕೈ ಬರ್ತದೆ ಎಡ್ಡ ರೀತಿದ ಒಂಜಿ ದೈವಾನುಕೂಲ ಕೂಡುದು ಬರ್ತದೆ ಈ ಚಿತ್ರ ಒಂಜಿ ಯಶಸ್ವಿಯಾದ ನಡತದೆ ಅಮರ್ಥ ಬರ್ಪುನಂಚಿನ ಸಿನಿಮಾ ಒಂಜಿ ಇನಿ ಬೇತೆ ಪುದರ ಬನ್ಲೆಕ್ಕನೆ ಒಂಜಿ ದಾಖಲೆ ಸೇರಡು ದುಂಬುದ ದಿನಕ್ಕೊಂಜಿ ಇತಿಹಾಸ ನಿರ್ಮಾಣ ಮನ್ಪಾಡು ಬಂದು ಎನ್ನ ಆರಾಧ್ಯ ದೇವರ ಪ್ರಾರ್ಥನೆ ಮನ್ಪುಣ ಮುಖಾಂತರ ಸೇರಿದ ಮಾತುಗಳ ಯಾನ ಆತ್ಮೀಯವಾದ ಸ್ವಾಗತ. ಪ್ರಥಮವಾದ ನನ್ನ ಆರಾಧ್ಯ ದೇವಿಯ ಭಗವತಿಗೆ ಶಿರಸ ವಂದನೆ ಮಲ್ತೊಂದು ಇತ್ತನೆ ವಂದನೆ ಮಲ್ತು ಬೈದ ಈ ಚಿತ್ರ ನಿರ್ಮಾಣದ ಸಂಪೂರ್ಣ ಒಂದು ಜವಾಬ್ದಾರಿಯ ತಗೊಂಡು ಇದನ್ನು ಸಕ್ಸಸ್ ಮಾಡ್ಕೊಂಡಂಚಿನ ಅಂಡ ಇಂಚೆ ಒಂದು ಆಟಿಂದು ಗುರುಪ್ರಸಾದನ್ನ ಸಂಬಂಧಿಕರೆ ಬುಕ್ಕ ಮಸ್ತ್ ವರ್ಷದ ಮುಂಚೆ ಅವ್ರನ್ನ ವಿಷಯ ತಿಳಿದಿರ್ತನ ಕನ್ನಡ ಚಿತ್ರರಂಗಗಳು ಸೀರಿಯಲ್ಡ್ ಮತ್ತ ಮಸ್ತ್ ಆಕ್ಟಿಂಗ್ ಮಾಡ್ತಾರ ಮಸ್ತ್ ಅನುಭವಿ ಸೀರಿಯಲ್ಡ್ ಆಕ್ಟಿಂಗ್ ಮಾಡ್ತಿಲ್ಲ ಫಿಲ್ಮ್ ರಂಗೋಡು ಚಿತ್ರರಂಗದ ಬಗ್ಗೆ ಎಡ್ಡ ನಾಲೆಜ್ ಯಾರಿಗೊಂಡು ಮಾತ ಜನಕುಲ್ನ ಪರಿಚಯ ಜನಕುಲ್ನ ಬ್ಯಾಕ್ ಗ್ರೌಂಡ್ ಪೂರ ಗೊತ್ತಿತ್ತಿನದ್ದಾದ ಆರೆಂಕ್ ಪ್ರಪೋಸಲ್ ಪಾಡಿನಾಗ ನಮ್ಮ ಏನು ಸೀರಿಯಲ್ ಇದ್ದಿತ್ತು ಒಂಜಿ ಹೊಸತ್ತಾದ ಫಿಲ್ಮ್ ರಂಗವು ಚಿತ್ರರಂಗವು ಬರೋದಿಲ್ಲ ಮೇ ಬಿ ಒನ್ ಇನ್ಸ್ಪಿರೇಷನ್ ಈಸ್ ಕಾಂತಾರ ಫಿಲ್ಮ್ ಸಕ್ಸಸ್ ಒಂಜಿ ಎಂಕ ಅನುಭವ ಜಿಲ್ಲ ಆರೆಗೆ ಅನುಭವ ಉಂಟು ಫಿಲ್ಮ್ ಚಿತ್ರರಂಗದ ಮಾತ ವಿಷಯ ತಿಳಿದುಂಟು ಕುಡಂಜಿ ಬಂಡ ಎನ್ನ ಮಸ್ತ್ ವರ್ಷದ ಸಂಬಂಧ ಇಂಚಲ ಉಂಡು ಮಸ್ತ್ ವರ್ಷದ ಅವ್ರನ್ನ ಇಂಕ ಸಂಪರ್ಕ ಸಂಪೂರ್ಣ ತಿಳುವಳಿಕೆ ಉಂಟು ಅವ್ರನ್ನ ಬಗ್ಗೆ ಸಹಯೋಗಿ ಆದ ಗುರುಪ್ರಸಾದ್ ತೆಗೆದರು ವಿತ್ ವಾಸ್ಟ್ ಎಕ್ಸ್ಪೀರಿಯನ್ಸ್ ಮಲ್ಲ ಅನುಭವದ ವ್ಯಕ್ತಿ ಅಂಚಾದತ್ತಿನಾಗ ಆರ್ನೊಟ್ಟಿಗೆ ಫಿಲ್ಮ್ ಮಲ್ಪುಗ ಒಂದೊಂಜಿ ಮಲ್ಲ ಧೈರ್ಯ ಮಲ್ತಿದ್ದಾನೆ ಈಗ ಇತ್ತೇನೆ ಯಾರು ಮಸ್ತ್ ಜನನು ಒಟ್ಟಿಗೆ ಸೇರ್ಸಾರೆ ಒಂದು ಮಲ್ಲೊಂದು ಫಿಲ್ಮ್ ಮಲ್ತಾರೆ ಎಡ್ಡೆ ಕಲಾವಿದರು ಎಡ್ಡೆ ಫಿಲ್ಮ್ ಚಿತ್ರರಂಗದ ಅನುಭವಿಗಳು ಟೆಕ್ನಿಷಿಯನ್ಸ್ ಮತ ಆಯ್ತಾ ಜನಕ್ಲೇನು ಪೂರ ಆರು ಸೇರ್ಸಾದರೆ ಅಂಚಾದತ್ತಿನಾಗ ಇಂಥದಿನೊಟ್ಟು ಶುಭ ಸಂಕೇತಲ ದಿಕ್ಕನೆ ಇಂಕ ಬಂದಾಗನೆ ಇಂಕಲು ಇಡಮಟ್ಟ ಬಂದಾಗ ಬರ್ಸಜ್ಜೆ ಮೂರು ದೇವಸ್ಥಾನದ ಅಡಿಗೆ ಕಾರು ದಿನಗನೆ ಬರ್ಸಬಹುದು ನಿಜವಾದ ಒಂಜಿ ಶುಭ ಸಂಕೇತವು ಎಡ್ಡ ವರ್ಷ ಆಗ್ತದೆ ನಿಖಿಲ್ ಪಾತ್ರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರ್ತದೆ ಯಾನ್ ಪಾತ್ರ ಒಂಚೂರು ಮ್ಯೂಸಿಕ್ ಕಮ್ಮಿ ಆಡು ಬರ್ಸದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕಮ್ಮಿ ಆಡು ಏನು ಇನ್ನೊಂದು ಒಂಚೂರು ಬರ್ಸ ಕಮ್ಮಿ ಆಡು ಒಂಚೂರು ಪಾತ್ರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜಾಸ್ತಿ ಬರ್ಸಿ ಅಂಚಾನಾಗ ಕೃಪೆ ಅಂಡೆ ಅಂಚೆ ಚಿತ್ರರಂಗೋಡು ಎಂಕ ಉಳಾಯ್ತು ಒಂಜಿ ಆಂತರಿಕವಾದ ಒಂಜಿ ಇಂಚಿನ ಸಂಕೇತ ಸಂದೇಶ ತೆಗೆದಿಲ್ಲ ಅದ ಫಿಲ್ಮ್ ರಂಗೋಡು ಪೋದು ಸಕ್ಸಸ್ಫುಲ್ ಆವಲಿ ಜನಕ್ಕಳಿಗೆ ವೀಕ್ಷಕರಿಗೆ ಒಂದು ಎಡ್ಡೆ ನಮಗೊಂಜಿ ಎಡ್ಡೊಂಜಿ ಫಿಲ್ಮ್ ತಯಾರು ಮಾಡ್ತದೆ ಜನಕ್ಕಳಿಗೆ ಕೊಡೋದು ಒಂದು ಬಂದ ಎಂಟರ್ಟೈನಿಂಗ್ ನಾನು ಗುರುಟ ಆಲ್ರೆಡಿ ಬಂದಾನೆ
ಬಂಡ ಖಾಲಿ ಸ್ಟೋರಿ ಲೈನ್ ಎಡ್ಡು ಸ್ಟೋರಿ ಲೈನ್ ಅನ್ಸುತ್ತೆ ಕೇಂದೆ ఒక ಯಾಮಂಡ ಎಡ್ಡೆ ಕಲಾವಿದರೆಲ್ಲ ಬೋಡು ಸೀರಿಯಲ್ ಮಲ್ಪು ಫಿಲ್ಮ್ ಮಲ್ಪು ಅವು ಸುರುಟೆ ಬಂತ ಸೀರಿಯಲ್ ಒಂಚೂರು ಪ್ರತ್ಯೇಕವಾದ ಎಡ್ಡೆ ಒಂಚೂರು ಆಕ್ಟರ್ ನಕ್ಲೇನು ನೋನ್ ಫೇಸಸ್ ಬಾರ್ದೆ ಮಲ್ಪುವ ಬಜೆಟ್ ಇಸ್ ನಾಟ್ ಎ ಬಿಗ್ ಇಶ್ಯೂ ಸುರುಟೆ ಎಂಕ್ಲೆ ಎಲ್ಲ ಬಜೆಟ್ ಮಲ್ಪ ನಡೀತಾ ಯಾಮಂಡ ಎಲ್ಲ ಬಜೆಟ್ ಮಲ್ತದು ಅವನಿಗೆ ಸಕ್ಸಸ್ಫುಲ್ ಫಾರ್ಮುಲಾ ಆವಡು ಒವ್ವೇ ಬಿಸ್ನೆಸ್ ಆವಡು ವೆಂಚರ್ ಆವಡು ಅವು ಸಕ್ಸಸ್ಫುಲ್ ಆವಡಂಡ ಇದು ಸರಿಯಾದ ಆಯ್ತಾ ಬೋಡ್ತನ ಅದು ಬೋಡಾಬಿಡು ಮಾತಾ ಎಂಗೆಲ್ಲ ಕೆಮಿಕಲ್ ಇಂಡಸ್ಟ್ರಿದ ಬಗ್ಗೆ ಗೊತ್ತುಂಡು ಸಕ್ಸಸ್ ಆವಡು ಎಂಜಿನ್ ಆವಡು ಫಿಲ್ಮ್ ಅಂಗೋಡು ಯಾನ್ ತೂವಿನಲ್ಲೆಕ್ಕೊಡು ಫಿಲ್ಮ್ದ ತೂವಿನಲ್ಲೆಕ್ಕೊಡು ಎಡ್ಡೆ ಹೀರೋ ಹೀರೋಯಿನ್ ಎಡ್ಡೆ ಬೋಡು ಬಂಡ ಕಲಾವಿದರ ಎಡ್ಡೆ ಬೋಡು ಜನಕ್ಕಳಿಗೆ ಪರಿಚಯ ಇತ್ತನಂಚಿನ ಕಲಾವಿದರ ಅವಡು ಟೋಟಲಿ ಅನ್ನೋನ್ ಫೇಸ್ ಮಲ್ತನ ಅವು ಹಿಟ್ಟ ಒಂದು ಬಂದ್ರೆ ಸಾಧ್ಯ ಪಂಚಮಂ ಕಾರ್ಯಸಿದ್ಧಿಯಿಂದ ಏನು ಬಂತೆ ಐನು ಒಂಡ ಅವು ಕಾರ್ಯಸಿದ್ಧಿ ಜಾಪಲ ಅಂಚಾದ ಪಂಚ ವರಡು ಯಾನ್ ದುರ್ವ ಬಂತೆ ಕಾರಡ ಅದೇ ಸತ್ಯನ ಪಂಚರಂಗಿ ಅವಳ ಪುದಾರಿ ಯಾರೇ ಕೊರ್ನ ಐನಾರು ಎಕ್ಸೆಪ್ಟ್ ಓಕೆ ಮಾಡಿದೆ ಥ್ಯಾಂಕ್ಸ್ ಅಣ್ಣ ಒಕ್ಕ ಪಿಕ್ಚರ್ದ ಪುದಾರಿ ಹೆಂಗ್ ಗೊತ್ತಿಜಿ ಮುರಾಣಿ ಕೋಡೆ ಹೆಂಗ್ ಕೊರಿಯರು ಎಂಕ್ಲ ಮಾಮ ಒಂದು ಅಮರ್ಥ ಒಂದು ಪಿಕ್ಚರ್ ತಂದು ಆಮೇಲೆ ಅಮರ್ಥ ಪಿಕ್ಚರ್ ಅವು ಎಂಚಿನ ಐಕಾರ ಅರ್ಥ ಎಂಜಿನ ಒಂದು ಟೈಮ್ಲೆಸ್ ವಾಟ್ ಇಸ್ ಎಕ್ಸಿಸ್ಟೆನ್ಸ್ ಟೈಮ್ಲೆಸ್ ಎಕ್ಸಿಸ್ಟೆನ್ಸ್ ಉಂಡೆ ಇಂಗ್ಲಿಷ್ ರೇಂಗ್ ಅಂಡ ಅನಂತವಾಯಿನ ಅಮರವಾಯಿನ ಅಮರದ ಅಮರವಾಯಿನ ಅಮರ್ಥ ಅವು ಅನರ್ಥ ಯಾರವಲ್ಲಿ ಎಡ್ಡ ಅವಡು ಸಮರ್ಥ ಅವಡು ಯಾರು ಇದೆ ಕಡೆ ಬಂಡೇರು ಸಮರ್ಥವಾಯಿನ ಪಿಕ್ಚರ್ ಅವಡು ಅಂಚಾದ ದೇವರ ಎತ್ತಾದ ಆ ದೇವಿ ಭಗವತಿ ಎತ್ತಾದ ಆ ಪೊರ್ಲುಡು ಪಿಕ್ಚರ್ ಆವಡು ಎನ್ನೆಲ್ಲ ಫಸ್ಟ್ ವೆಂಚರ್ ಸೊ ಗುರುಪ್ರಸಾದ್ನೆಲ್ಲ ಅರ್ನೆಲ್ಲ ಫಸ್ಟ್ ವೆಂಚರ್ ಸೊ ಒಂದು ಫಸ್ಟ್ ಪಿಕ್ಚರೇ ನಮ್ಮ ಸೂಪರ್ ಹಿಟ್ ಆವಡು ಆವಡ ಬರ್ಚ ಆವಡು ಸೂಪರ್ ಹಿಟ್ ಆವಡು ಫಸ್ಟ್ ಪಿಕ್ಚರ್ ಐಟ್ ಎಡ್ಡೆ ಕಂಟೆಂಟ್ ಕೊರ್ಲೆ ಎಡ್ಡೆ ಆಕ್ಟರ್ ನಕ್ಲೆಂದಿಲೆ ಎಡ್ಡೆ ಸ್ಟೋರಿ ಲೈನ್ ಎಡ್ಡುಂಡು ಡೈಲಾಗ್ಸ್ ಅಂಡ್ ಹ್ಯೂಮರ್ ಅಂಡ್ ಮ್ಯೂಸಿಕ್ ಅಂಡ್ ಪಿಕ್ಚರ್ ಕ್ವಾಲಿಟಿ ಮಾತಲ್ಲ ಸೂಪರ್ ಮಲ್ಪಲೆ ಸೊ ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು ಎಡ್ಡೆ ಕೆಲಸ ಮಲ್ಪಲೆ ಮಾತೆಲ್ಲ ಪೂರಾ ಈ ಜಾನ್ ಲಗಾವ್ ಪೂರಾ ಫುಲ್ ಎಫರ್ಟ್ ಮಲ್ಪಲೆ ಮಲ್ತದೆ నేను ಸಕ್ಸಸ್ಫುಲ್ ಮಲ್ಪಲೆ ಆ ಭಗವಂತ ಪುನಃ ಎನ್ನ ಪ್ರಾರ್ಥನೆ ಆ ಭಗವಂತ ಈ ಇಂದಿನ ಸಕ್ಸಸ್ಫುಲ್ ಆದ ಓ ಜೈ ಮಾತಾಜಿ ಸ್ವಲ್ಪ ಸಂದಾಯ್ತ ಮಲ್ತೊಂದುಲ್ಲ ಸಿನಿಮಾ ಯಶಸ್ಸಾಪಿನಕ್ಕೆ ದಾಲ ಇಂಕ್ ಅನುಮಾನನಿಗೆ ದೇಪನಗ ಸಮರ್ಥವಾದ ತಂಡ ಉಂಟು ಆ ತಂಡದ ಸಮರ್ಥವಾದ ಪ್ರಯತ್ನ ಉಂಟು ಶಿವರಾಜ್ ಶೆಟ್ಟಿ ಇಂಕ್ ಪ್ರಾಯಡ್ 1-2 ವರ್ಷ ಎಲ್ಲಿ ಯಾರನ್ನ ಇಂಕ್ ಮಾರ್ಗದರ್ಶಕ ಅರ್ಧ ಪ್ರತಿಯೊಂದೆಲ್ಲ ಕೇನು ಪ್ರತಿಯೊಂದೆಲ್ಲ ಕೇಳಿದೆ ಅನ್ಮನ್ ಒಂಜಿ ಕಥೆ ಬಂದಾಗ ಯಾರು ಬಂದಿದ್ರು ಕಥೆ ಎಲ್ಲ ಆಯ್ತು ಅಡೆಗೆ ಏನು ಅರ್ಧ ಪಿಕ್ಚರ್ ಕೇಳಿದೆ ಪ್ರದೇಶವನ್ನು ತಿಂಗಿಲೊಕ್ಕ ಆರ್ ಕಥೆ ಬಗ್ಗೆ ಬಂದಿದ್ರೆ ಭಾರಿ ಖುಷಿ ಆಂಡೆ ಇಂಚಿನ ಒಂದು ವಿಷಯ ನಿಮ್ಗೆ ಪ್ರತಿಯೊಂದಿಗೆಲ್ಲ ತುಂಬ ಬರಂದಿಲ್ಲ ಪ್ರಯತ್ನ ಮಾಡ್ತಿಲ್ಲ ಇಂಗಳ ಪ್ರಯತ್ನಗೂ ಕಲಾವಿದರು ತಂತ್ರಜ್ಞರು ಕೂಡ್ದಿನ ಅಭಿಮಾನಿಗಳು ಮಾತ್ರ ಸಹಕಾರ ಕೊಡೋದು ಮತ್ತೊಂದು ಎಲ್ಲ ಪಾತ್ರ ಮುಗಿತಿದ್ದು